ಅಲ್ಲ, ಪ್ರತಾಪ್ ಸಿಂಹನ ಹೇಳಿಕೆಗೆ ತಾವು ಈ ತರ ಬೆಂಕಿ ಕಾಡ್ತಾ ಇದ್ದೀರಾ. ಬಟ್ ಈ ಹಿಂದೆ ಲವ್ ಜಿಹಾದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವುಗಳೇ ದೂಷಣೆ ಮಾಡ್ತಾ ಇದ್ದೀರಾ. ಹಿಂದೂಗಳ ಮನೆಯ ಹೆಣ್ಣು ಮಕ್ಕಳನ್ನ ನಮ್ಮ ಮುಸ್ಲಿಮರು ಕದ್ದೊಯ್ತಾ ಇದ್ರು ಅನ್ನುವಂಥ ಹೇಳಿಕೆಗಳು ನೀಡ್ತಾ ಇದ್ರು. ಹಾಗಾದ್ರೆ ಲವ್ ಜಿಹಾದ್ ಅನ್ನುವಂಥದ್ದು ಇಸ್ಲಾಂ ಅಲ್ಲಿ ಇದೆ? ಲವ್ ಜಿಹಾದ್ ಅನ್ನುವ ಕಾನ್ಸೆಪ್ಟೇ ಇಸ್ಲಾಂ ಅಲ್ಲಿ ಇಲ್ಲ. ಲವ್ ಜಿಹಾದ್ಗೂ ಇಸ್ಲಾಂಗೂ ಸಂಬಂಧವೇ ಇಲ್ಲ. ಕರಾವಳಿಯಲ್ಲಿ ಹಾಗಾದ್ರೆ ಘಟನೆಗಳೇ ನಡೆಯಲಿಲ್ವಾ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ? ನಡೆದಿರುವುದೇನು, ಆ ಹೆಣ್ಣಿನ ಮೇಲೆ ಇವನಿಗೆ ಪ್ರೀತಿ ಇದೆ, ಅವನ ಕಾಮದ ತೀಟೆ ತೀರಿಸಲಿಕ್ಕಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಕಾಮದ ತೀರಿಸಲಿಕ್ಕೆ ಕರ್ಕೊಂಡು ಹೋಗುವಾಗ ಅವಳ ಮಂಕುಮರಳು ಮಾಡ್ತಾನೆ. ಮಂಕುಮರಳು ಮಾಡಿ ಅವನನ್ನು, ನೀನು ನನ್ನನ್ನು ಮದುವೆ ಆಗಬೇಕಾದ್ರೆ ನೀನು ಇಸ್ಲಾಮಿಗೆ ಬರಬೇಕು ಅಂತ ಹೇಳ್ತಾನೆ. ಅವಳು ಅದನ್ನ ಕೇಳಿಕೊಂಡು ಇವನ ಪ್ರೀತಿ ಅವನ ತೆಕ್ಕೆಯಲ್ಲಿ ಇರ್ಲಿಕ್ಕಾಗಿ, ಅವನ ಬಿಸಿ ಅಪ್ಪುಗೆ ಬೇಕಾಗಿ ಅವಳು ಹೋಗುದು. ಅದಕ್ಕೆ ನಾವು ಯಾಕೆ ಜಿಹಾದ್ ಅನ್ನುವ ಪವಿತ್ರ ಪದವನ್ನು ನಾವು ಹಾಕಬೇಕು? ಜಿಹಾದ್ ಅಂದ್ರೆ ಏನು? ಯುದ್ಧ ರಂಗದಲ್ಲಿ ನಡೆಯುವಂತ ಧರ್ಮಯುದ್ಧಗಳು, ಅದಕ್ಕೆ ಜಿಹಾದ್ ಅಂತ ಹೇಳುದು. ಆ ಧರ್ಮಯುದ್ಧಗಳು ಪ್ರವಾದಿಯವರ ಕಾಲದಲ್ಲಿ ಆಗಿರುವುದಕ್ಕೆ ಪವಿತ್ರವಾದ ಶ್ರೇಷ್ಠತೆ ಇದೆ. ಮಹಾಭಾರತ ರಾಮಾಯಣ ಯಾವ ರೀತಿ ನಡೆಯುವಾಗ ಧರ್ಮಯುದ್ಧಗಳಾಗಿತ್ತು, ಅಂತಹ ಧರ್ಮಯುದ್ಧಗಳಿಗೆ ಜಿಹಾದ್ ಅಂತ ಹೇಳುದು. ಆ ಜಿಹಾದ್ ಇವನು ಕಾಮದ ತೀಟೆಗೆ ಕರ್ಕೊಂಡು ಹೋಗುವುದಕ್ಕೆ ನಾವು ಯಾಕೆ ಜಿಹಾದ್ ಅಂತ ಹೇಳಬೇಕು ಆ ಪದ? ಹಾಗಾದ್ರೆ ತಮ್ಮ ಪ್ರಕಾರ ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮದ ಯುವತಿಯನ್ನು ಮದುವೆ ಆಗುವಂಥದ್ದು ಸರಿಯಲ್ಲ? ಖಂಡಿತವಾಗಿಲ್ಲ. ಖಂಡಿತ. ಇಸ್ಲಾಂ ಧರ್ಮದಲ್ಲಿ ಪ್ರೀತಿಯೇ ಇಲ್ಲ. ಮದುವೆ ಆದ ನಂತರವೇ ಅವನ ಹೆಂಡತಿಯನ್ನು ಪ್ರೀತಿಸಬೇಕು ಹೊರತು ಮದುವೆಗಿಂತ ಮೊದಲು ಆ ಹೆಣ್ಣಿನೊಂದಿಗೆ ಅವನು ಮಾತಾಡ್ಲಿಕ್ಕೆ ಇಲ್ಲ. ಈ ವಿಚಾರವನ್ನ ತಾವು ತಮ್ಮ ಸಮುದಾಯದ ಪ್ರಮುಖ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಇದಕ್ಕೊಂದು ನಿರ್ಣಯವನ್ನು ಮಾಡೋದಕ್ಕೆ ಯಾಕೆ ಹಿಂದೆ? ಈಗ ನೀವು ಹೇಳಿದ ಮಾತಿಗೆ ಸಾರ್ವಜನಿಕವಾಗಿಯೇ ನಾನು ಮಾತಾಡಿದಾಗ ಇದನ್ನು ಎಲ್ಲ ಮುಸಲ್ಮಾನ ನಾಯಕರು, ಧಾರ್ಮಿಕ ಮುಖಂಡರು ಕೇಳ್ತಾರಲ್ಲ, ಈ ಹಿಂದೆ ಹೇಳಿದ್ದನ್ನು ಕೇಳಿದಾರಲ್ಲ. ಹಾಗೆ ನಾವು ಹೇಳಬಹುದೇ ಹೊರತು ನಾವು ಯಾರನ್ನು ಅವರನ್ನು ಬಲವಂತವಾಗಿ ತಂದು ನೀವು ಇದನ್ನು ಹೇಳಿ ಅಂತ ಹೇಳುದಿಲ್ಲ. ಆಮೇಲೆ ಹೇಳಲಿಲ್ಲ ಅಂತ ಹೇಳಲಿಕ್ಕೂ ಇಲ್ಲ. ಅಲ್ಲ, ತಾವೇ ಹೇಳ್ತಾ ಇದ್ದೀರಾ ಇಲ್ಲ. ಈ ಇಲ್ಲ ಅನ್ನುವಂಥದ್ದನ್ನು ಮುಸ್ಲಿಂ ಧರ್ಮ ಗುರುಗಳು ಹೇಳಿದ್ದಾರೆ. ಆದ್ರೆ ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ಮುಸ್ಲಿಂ ಧರ್ಮ ಗುರುಗಳು ಹೇಳುವಂಥದ್ದು ಎಲ್ಲಿರ್ತದೆ ಅಂತ ಹೇಳಿದ್ರೆ ಅದು ಮಸೀದಿ ಆವರಣದಲ್ಲಿ ಇರ್ತದೆ. ಅಲ್ಲಿರುವಂತ ಮುಸ್ಲಿಂ ಯುವಕರಿಗೆ ಹೇಳ್ತಾರೆ, ನೀವು ಹೋಗಬೇಡಿ, ಮತಾಂತರ ಮಾಡಬೇಡಿ. ಅವರು ಇಷ್ಟು ವರ್ಷ ಅವರ ತಾಯಿ ತಂದೆಯವರೊಟ್ಟಿಗೆ ಬೆಳೆದು ಆ ಸಂಸ್ಕಾರ ಆಚಾರ ವಿಚಾರಗಳಿಗೆ ಹೊಂದಿಕೊಂಡವರು, ನಿಮ್ಮ ಒಂದು ಹಾಳಾದ ಒಂದು ಪ್ರೀತಿಗೋಸ್ಕರ ಅವರ ತಾಯಿ ತಂದೆ ಸಂಬಂಧ ಮುರಿದು ಬರುವುದು, ಅವರ ಧರ್ಮವನ್ನೇ ಅವರು ಮುರಿದು ಬರುವುದು, ಇದು ಮಾಡುವುದು ಇಸ್ಲಾಂ ಧರ್ಮಕ್ಕೆ ಮಾಡುವ ಅಪಚಾರ. ಈ ರೀತಿಯ ಹೇಳಿಕೆಗಳನ್ನು ನಮ್ಮ ಧರ್ಮಗುರು ನಿರಂತರವಾಗಿ ಹೇಳ್ಕೊಂಡು ಬರ್ತಿದ್ದಾರೆ. ಆದ್ರೆ ಎಲ್ಲಿ ಹೇಳಿಕೊಂಡು ಬಂದಿರುವುದು? ಮುಸಲ್ಮಾನರ ಮಧ್ಯೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಹೊರಗೆ ಗೊತ್ತಾಗುದಿಲ್ಲ. ಹಾಗಾದ್ರೆ ತಮ್ಮ ಪ್ರಕಾರ ತಮ್ಮ ಧರ್ಮದ ಯುವಕರು ಇಸ್ಲಾಂ ಧರ್ಮದ ಯಾವುದೇ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಅದು ಲವ್ ಜಿಹಾದ್ ಆಗಿರ್ಬೋದು, ಹಿಜಾಬ್ನ ವಿಚಾರ ಆಗಿರ್ಬೋದು, ಅಥವಾ ಮೈಸೂರಲ್ಲಿ ಕಲ್ಲು ತೂರಾಟ ಆಯ್ತಲ್ಲ, ನಮ್ಮ ಪ್ರವಾದಿ ನಿಂದನೆಗೋಸ್ಕರ ನಾವು ಪ್ರತಿಕ್ರಿಯೆಯನ್ನ ನೀಡ್ತೀವಿ ಅಂತ ಹೇಳಿ ಎಲ್ಲವೂ ಕೂಡ ಅದೇ ರೀತಿ ಆಗ್ತಾ ಇದೆ. ನಾನು ಹೇಳಿದಲ್ಲ, ಅದೇ ನಾನು ಹೇಳಿದ. ಹಾಗಾದ್ರೆ ಒಪ್ಕೊಳ್ತೀರಾ ಇಸ್ಲಾಂ ಮುಸ್ಲಿಂ ಯುವಕರು ತಮ್ಮ ಕುರಾನ್ ಅನ್ನು ಫಾಲೋ ಮಾಡ್ತಾ ಇಲ್ಲ? ನಾನು ಹೇಳುದು ಕೇಳಿ, ಲವ್ ಜಿಹಾದಲ್ಲಿ ಹಿಂದೂ ತರುಣಿಯರನ್ನ ಯಾರೆಲ್ಲ ಎತ್ತಿಕೊಂಡು ಹೋಗಿದ್ದಾರೆ ಅದಕ್ಕೆ ಲವ್ ಜಿಹಾದ್ ಅನ್ನೋ ಪದ ಇಡಬೇಡಿ. ಅವನೊಬ್ಬ ಕಾಮಿ, ಅವನು ಮಾಡಿದ ತಪ್ಪು, ಅವನು ಹಿಂದೂಗಳಿಗೆ ಮಾಡಿದ ದ್ರೋಹ. ಮುಸಲ್ಮಾನ ಹಿಂದೂಗಳಿಗೆ ಮಾಡೋದು, ಅವನನ್ನು ಕಾನೂನಿನ ಪರಿಮಿತಿಯಲ್ಲಿ ಯಾವ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೆ ಅದು ಕಠಿಣ ಮಾಡಿ, ಈಗ ಇರುವ ಶಿಕ್ಷೆಗಿಂತ ಕಠಿಣ ಮಾಡಿ. ಮತಾಂತರ ನಿಷೇಧ ಕಾಯ್ದೆಗಳೇನಿದೆ ಅದರಲ್ಲಿ ಇದನ್ನು ತಂದು ಇನ್ನೂ ಕಠಿಣ ಮಾಡಿ.